ಮಂಗನ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಕಾರ್ಕಳ ರೋಟರಿ ಕ್ಲಬ್, ಕಾರ್ಕಳ ಜೆಸಿಐ, ಕಾರ್ಕಳ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯವರ ಜಂಟಿ ಆಶ್ರಯದಲ್ಲಿ ಕಾರ್ಕಳ ಬಸ್ ನಿಲ್ದಾಣದಲ್ಲಿ ಆಯೋಜಿಸಲಾಯಿತು। ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ರಾಮಚಂದ್ರ ಜೋಶಿ ಅವರು ಮಾತನಾಡಿ 1956ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಕ್ಯಾಸನೂರು ಎಂಬ ಹಳ್ಳಿಯಲ್ಲಿ ಒಂದೇ ಸಮನೆ ಮಂಗಗಳು ಸಾವನ್ನಪ್ಪಿದ್ವು। ಆದರೆ ಇಲ್ಲಿಯ ನಿವಾಸಿಗಳಿಗೆ ಈ ರೋಗದ ಅರಿವಿಲ್ಲದೆ ತಮ್ಮ ಕೆಲಸಕ್ಕಾಗಿ ಕಾಡಿಗೆ ಹೋದ್ರು। ಆಗ ಇವರಿಗೆ ವಿಚಿತ್ರವಾದ ಜ್ವರ ಬರಲು ಪ್ರಾರಂಭವಾಯಿತು। ಈ ರೋಗದ ವಿಶೇಷವೇನೆಂದರೆ ಈ ಕಾಯಿಲೆ ವೈರಸ್ನಿಂದಾಗಿ ಬರುತ್ತದೆ। ಈ ಕಾಯಿಲೆ ಕೇವಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ಕಾಣಿಸುತ್ತಿತ್ತು। ಆದರೆ ಮಂಗನ ಕಾಯಿಲೆ ಇದೀಗ ಉಡುಪಿ ಜಿಲ್ಲೆಯ ಬಾಗಿಲಿಗೆ ಬಂದು ನಿಂತಿದೆ। ಆದುದರಿಂದ ಮಂಗಗಳ ಶವಗಳು ಪತ್ತೆಯಾದಲ್ಲಿ ಅದರ ಹತ್ತಿರ ಹೋಗದೆ ಅದನ್ನು ಮುಟ್ಟದೆ ಕೂಡಲೇ ಪಶು ವೈದ್ಯಾಧಿಕಾರಿಗಳ ಗಮನಕ್ಕೆ ತರಬೇಕು ಎಂದು ಮನವಿ ಮಾಡಿಕೊಂಡರು। ಈಗಾಗಲೇ ಹೇಳಿದಂತೆ 1956ನೇ ಇಸವಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕ್ಯಾಸನೂರು ಎಂಬ ಒಂದು ಹಳ್ಳಿಯಲ್ಲಿ ಒಂದು ವಿಚಿತ್ರವಾಗಿ ಮಂಗಗಳು ಸಾಯಲಿಕ್ಕೆ ಶುರುವಾದವು। ಒಂದರ ಮೇಲೆ ಒಂದರಂತೆ ಮಂಗಗಳ ಮೃತದೇಹವು ಸಿಗಲಿಕ್ಕೆ ಪ್ರಾರಂಭವಾಯಿತು। ಇದೊಂದು ವಿಶೇಷವಾಗಿತ್ತು। ಈ ಮೊದಲು ಇಲ್ಲಿ ಆ ರೀತಿ ಆಗಿರಲಿಲ್ಲ। ಇದಾದ ಸ್ವಲ್ಪ ಸಮಯದಲ್ಲೇ ಕಾಡಿಗೆ ಹೋದ ಜನರಲ್ಲಿ ಒಂದು ವಿಶೇಷವಾದ ಜ್ವರವು ಕಾಣಿಸಿಕೊಳ್ಳಲು ಪ್ರಾರಂಭವಾಯಿತು। ಇದು ಈ ಮಂಗನ ಕಾಯಿಲೆಗೆ ಒಂದು ನಾಂದಿಯಾಯಿತು। ಮಂಗದ ದೇಹದಿಂದ ಮನುಷ್ಯನ ದೇಹಕ್ಕೆ ಬರುತ್ತದೆ। ಸತ್ತ ಮಂಗಗಳಿಂದ ಉಣ್ಣಿಗಳು ಹೇಳ್ತೇವೆ, ಟಿಕ್ಸ್ ಹೇಳ್ತೇವೆ, ಒಂದು ಸೂಕ್ಷ್ಮ ಪರಾವಲಂಬಿ ಜೀವಿ ಇದು ಮಂಗನ ಮೈ ಮೇಲೆ ಇರ್ತೇವೆ। ಆ ಮಂಗವು ಸತ್ತ ಮೇಲೆ ಈ ಜೀವಿಯು ಹೊರಗೆ ಬಂದು ಮನುಷ್ಯನಿಗೆ ಕಚ್ಚಿದರೆ ಮನುಷ್ಯನಿಗೆ ಮಂಗನ ಕಾಯಿಲೆ ಬರ್ತದೆ। ಈ ರೋಗದ ವಿಶೇಷ ಏನು ಹೇಳಿದ್ರೆ ಇದೊಂದು ವೈರಸ್ ಕಾಯಿಲೆ ಆಗಿದೆ। ಈ ವೈರಸ್ ಕಾಯಿಲೆ ಆದ್ದರಿಂದ ಈ ಒಂದು ಮಂಗನ ಕಾಯಿಲೆ ವಿಶೇಷ ಹೇಳಿದ್ರೆ ಹಲವು ವರ್ಷಗಳ ಕಾಲ 1956ರಿಂದ ಇತ್ತೀಚಿನ ವರ್ಷದವರೆಗೆ ಈ ಕಾಯಿಲೆಯು ಶಿವಮೊಗ್ಗದ ಕೆಲವು ಹಳ್ಳಿಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಾ ಇತ್ತು। ಆದರೆ ಈ ವರ್ಷ ಮಂಗನ ಕಾಯಿಲೆ ಬರಲಿಲ್ಲ, ಮಂಗನ ಕಾಯಿಲೆ ಸೌತ್ಕೇಂದ್ರದಲ್ಲಿ ಹೆಚ್ಚಾಗಿ ಬರಲಿಲ್ಲ। ಅದರ ಬಗ್ಗೆ ಇವರು ಹೇಳಿದಾಗೆ ಖಾಲಿ ಮಂಗನ ಕಾಯಿಲೆ ಹೆದರಿಕೆ ಉಂಟು। ಈಗ ಮಂಗನ ಕಾಯಿಲೆಯು ನಮ್ಮ ಸೌತ್ಕೇಂದ್ರ ಜಿಲ್ಲೆಯ ಬಾಗಿಲಲ್ಲಿ ನಿಂತು ಈ ಸಂದರ್ಭದಲ್ಲಿ ಶೈಲೇಂದ್ರ ರಾವ್, ದಿವ್ಯಾ ಸ್ಮಿತಾ, ಇಕ್ಬಾಲ್ ಅಹ್ಮದ್, ನಿರಂಜನ್ ಜೈನ್, ವಿಘ್ನೇಶ್, ತಾಲೂಕು ಆರೋಗ್ಯ ಅಧಿಕಾರಿ ಶಿವಾನಂದ ರಾವ್ ಮೊದಲಾದವರು ಉಪಸ್ಥಿತರಿದ್ದರು।